ಗೆಜ್ಜಗಿರಿ ದೇಯಿ ಬೈದದಿ ದಿವ್ಯ ಸನ್ನಿಧಿಯಲ್ಲಿ ತುಳುನಾಡ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯರ ಕುರಿತಾದ ಭಕ್ತಿಗೀತೆಯೊಂದು ಬಿಡುಗಡೆಗೊಂಡಿದೆ. ಗೆಜ್ಜಗಿರಿ ಕ್ಷೇತ್ರದ ಅಮರಬೊಳ್ಳಿಲು ಎಂಬ ಭಕ್ತಿಗೀತೆಯನ್ನ ಕೇರಳದ ವರ್ಕಳ ಶಿವಗಿರಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿಯವರು ನಮ್ಮ ಬಿಲ್ಲಬೇರೆ ಪೇಜ್ ಅರ್ಪಿಸುವ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಳಿಸಿದರು. ಶ್ರೀ ಕ್ಷೇತ್ರ ಗೆಜ್ಜಗಿರಿ ಸತ್ಯಧರ್ಮ ಚಾವಡಿ ಇದರ ಕಳೆದ ವರ್ಷದ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವದ ಸವಿನೆನಪಿಗಾಗಿ ಈ ಹೊಸ ಭಕ್ತಿಗೀತೆಯನ್ನ ಬಿಡುಗಡೆಗೊಳಿಸಲಾಗಿದೆ. ಈ ವೇಳೆ ಗೆಜ್ಜಗಿರಿ ಕ್ಷೇತ್ರದ ಹಿರಿಯರಾದ ಶ್ರೀಧರ್ ಪೂಜಾರಿ, ವಿದ್ಯಾ ಸುವರ್ಣ, ತೃಪ್ತಿ ಜೆ ಬಂಗೇರ, ತುಳುನಾಡ ಕಲಸ ಬಿರುದು ಪಡೆದ ಜೆಎಸ್ ಗುರುಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಡೆಯಲು ಸಾಧ್ಯ ಅಪ್ಪ ಅಂಚಿತ್ತಿನ ಭೂಮಿಗೆ ರಸ ನಮ್ಮ ದೈವೈದೆ ಅಪ್ಪನ ಸಾನ್ನಿಧ್ಯ ಬರ್ತದೆ ಮಾಡ್ತಾರೆ. ಭಾರಿ ಸಂತೋಷ. ತಮ್ಮಲ್ಲಿ ಅದು ಸಾಯನ ಬೈದಿನಕ್ಕೆ ಏನನ್ನು ಕೊರಪಿನಾರು రెండు ಭುಜತಲೆ ಕಂಚಿತ್ತಿನ ಸತ್ಯಮೂರ್ತಿಗಳು ಬೆರ್ಮೇರು ನಮ್ಮನ್ನು ಕಾಪಾಡಲು ಇಡೀ ಬಿಡುಗಡೆ ಆಯ್ನ ಈ ಧ್ವನಿ ಸುರುಳಿ ನಿಗಲಿಗೆ ಮಾತಿರ ಲೋಪಡಿತ್ತಿನ ಸಮಸ್ತ ಬ್ರಹ್ಮವೈದ್ಯರ ಭಕ್ತರು ಗೆಜ್ಜೆಗಿರಿತ ಅಭಿಮಾನಿಗಳ ಪ್ರತಿವರಿಯಲು ಕೇಳೋಳು ಈ ಕ್ಷೇತ್ರದ ಮಹಿಮೆಯನ್ನು ಮಾತೆಲ್ಲ ತೆರೆಯೋಳು ಆನಂದಿಸೋಳು ನನಾದ ಜನಸಂಖ್ಯೆ ದೇವಣ್ಣಗ ಈ ಕ್ಷೇತ್ರವನ್ನು ಬೆಳಗಾವಡನ್ನು ನೈಗೆ ಓಡ್ತಿನ ಭಕ್ತಿಗೀತೆಯನ್ನು ಮಾತ್ರ ಬಾಣದ ಜನಕಲು ರೈಸಾದುಲ್ಲೇರು ಪಬ್ಲಿಸಿಟಿ ಬರ್ತಾರೆ ಅಂಚನೆ ಇಡೀ ತೆರಿನ ಚಿತ್ತನೆ ಈ ಧ್ವನಿಸುರ್ಲಿ ಮಾತೆಲ್ಲ ಜನವನ್ನು ಹುಟ್ಟುದು ಸಹಸ್ರ ಸಂಖ್ಯೆಯಲ್ಲಿ ಜನಕಲು